ಶ್ರೀಮತಿ ನಿಗಮ ಚೂಡಾಮಣಿಯ ಭವ್ಯ ದಿವ್ಯ ಮಂಗಲ ಮೂರ್ತಿಯ ಕುಂದದಿರದ ಧ್ಯಾನದೀಪ ದಿನಮಣಿ ಇವನು ಮಂದನಾದನ ನೃಪತಿ ಮಂದನಾದ ನೃಪತಿ ಇವನ ಅಂದರಿಗೆ ಹಂಬಲಿಸಿದನ ಕೆಟ್ಟನು ಭಯದೊಳು ಕೈ ಮುಗಿದು ನಿಂತ ಅದು ಎಷ್ಟು ಸತ್ಯ ಎನ್ನುವುದು ಇವರ ಮುಖಾರವಿಂದವನ್ನು ಗಮನಿಸಿದಾಗ ಸ್ಪಷ್ಟವಾಗುತ್ತಾ ಇದೆ. ಇವರನ್ನು ಕಂಡಾಕ್ಷಣ ನನ್ನ ಕರ ಜೋಡಿಸಲ್ಪಟ್ಟಿತು, ಶಿರ ಭಾಗಲ್ಪಟ್ಟಿತು, ಭಕ್ತಿ ನನ್ನ ಅಂತರಾಳದಲ್ಲಿ ಪುಟಿದೇಳುತ್ತಾ ಇದೆ. ಕೋಟಿ ಸೂರ್ಯರ ಪ್ರಭೆ ಇವರಲ್ಲಿ ನಾನು ಕಾಣುತ್ತಾ ಇದ್ದೇನೆ. ಇಲಕುಲ ಚೂಡಾಮಣಿ ಇವನೇ ಆಗಿದ್ದಾನೆ ಎಂದು ಹೇಳಿದರು ಅದು ಅತಿಶಯೋಕ್ತಿಯಾಗಲಾರದು. ಚಂದ್ರನ ಪ್ರಭೆಯಿಂದ ಪ್ರಜ್ವಲಿಸುತ್ತಾ ಇರುವಂತಹ ಈ ಮುನಿ ಕುಲೋತ್ತಮನನ್ನು ಕಾಣುವಾಗ ಮೈ ಮನಸ್ಸು ಪುಳಕಿತಾನಂದಗಾತ್ರವಾಗುತ್ತಾ ಇದೆ. ಇವನನ್ನು ಕೆಣಕಿ ಪ್ರಪಂಚದಲ್ಲಿ ಯಾರಾದರೂ ಬದುಕಿ ಉಳಿಯುವುದಕ್ಕೆ ಸಾಧ್ಯ ಉಂಟೆ? ವೇದ ಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡು ಪ್ರಪಂಚ ಮುಖದಲ್ಲಿ ತಾನು ಶ್ರೇಷ್ಠನಿದ್ದೇನೆ ಎನ್ನುವುದನ್ನು ತೋರಿಸಿಬಿಡುತ್ತಾ ಇದೆ ಇವನ ಮುಖಭಾವ. ಇಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದವನನ್ನು ಕೆಣಕಿದೆವು ಎಂದಾದರೆ ನಾವೆಲ್ಲರೂ ಯಮನಾಲಯವನ್ನು ಸೇರುವುದು ಸ್ವತಸಿದ್ಧವಲ್ಲವೇ? ಇವನನ್ನು ಕೆಣಕಿ ನಮ್ಮೊಡೆಯರಾದಂತಹ ಸುಮೇರು ಯಮನ ಆಲಯದ ದಾರಿಯನ್ನು ಹಿಡಿದಿದ್ದಾನೆ ಎನ್ನುವುದೇ ಸತ್ಯ. ಅವನ ಬೆಂಬಲಿಗರಾಗಿ ಬಂದ ನಮಗೆಲ್ಲರಿಗೂ ಶೈವಿನಿಯ ಆಲಯವೇ ಸ್ವತಸಿದ್ಧವಾಗಿದೆ. ಹಾಗೆಂದು ಬಂದ ಮೇಲೆ ಗುರುವನ್ನು ಪೂಜಿಸಬೇಡವೆ, ಗುರುವನ್ನು ಸ್ತುತಿಸಬೇಡವೆ? ಜಯ 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 ಪ್ರಭು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಯಾರಿಯ ನೀರು ಯಾರಿಯ ಯಾರಿಯ ನೀನು ಯಾರಿಯ ನುಡಿಸುತ್ತಾ ನನ್ನ ಪಾದವನ್ನು ಹಿಡಿದು ಭಕ್ತಿಯ ಭಾವವನ್ನೇ ಸ್ಫುರಿಸುತ್ತಾ ಇರುವವ ನಿನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವಂತಹ ಹಂಬಲ ಅಧಿಕವಾಗುತ್ತಾ ಇದೆಯಪ್ಪ. ಯಾರಯ್ಯ ನೀನು ಯಾರಯ್ಯ? ನಿನ್ನನ್ನು ಗಮನಿಸ್ತಾ ಇದ್ದೇನೆ. ಏಕಭಾವ ಅಲ್ಲ, ನಿನ್ನಲ್ಲಿ ಕಾಣುತ್ತಾ ಇರುವುದು ದ್ವಂದ್ವ ಭಾವ. ಮನಸ್ಸಿನಲ್ಲಿ ಯಾವುದೋ ಒಂದು ತುಮುಲ ಮುಖದಲ್ಲಿ ವ್ಯಕ್ತವಾಗುತ್ತಾ ಉಂಟು. ಹೇಳಬೇಕು ಬೇಡು, ಈ ದ್ವಂದ್ವ ಭಾವ ಎನ್ನುವುದು
ಸರ್ವೇ ಸಾಮಾನ್ಯ. ಈ ಪ್ರಪಂಚವೇ ದ್ವಂದ್ವಮಯವಾಗಿರುತ್ತದೆ. ಆದರೆ ಹ್ಮ್ ಒಂದು ಹೊಣೆಗಾರಿಕೆ ಉಳ್ಳಂತಹ ನಿನ್ನೊಳಗೆ ಇಂತಹ ದ್ವಂದ್ವ ಯಾವತ್ತೂ ಅಡಸಬಾರದಪ್ಪ. ನಾವು ಪ್ರಪಂಚದಲ್ಲಿ ಹಲವಾರು ದ್ವಂದ್ವಗಳನ್ನು ಕಾಣುತ್ತೇವೆ. ಒಂದೊಮ್ಮೆಗೆ ನಮಗೆ ಯಾರು ವಿರೋಧಿಗಳಾಗಿ ಗೋಚರಿಸ್ತಾರೋ ಅವರು ಮುಂದೊಮ್ಮೆಗೆ ಸಖರಾಗಿ ಪರಿಣಮಿಸಲೂಬಹುದು. ಸರಿ ಸ್ವಾಮಿ. ಯಾವುದನ್ನು ನಾವು ವಿಷ ಎನ್ನುವ ಹಾಗೆ ಬಣ್ಣಿಸ್ತೇವೋ, ದೇಹಕ್ಕೆ ವಿಷವಾಗಿ ಪರಿಣಮಿಸ್ತದೆ ಎನ್ನುವ ಹಾಗೆ ಯೋಚಿಸ್ತೇವೋ, ಅಂತಹ ವಿಷವೇ ಸುಧೆಯಾಗಿ ಅಮೃತವಾಗಿ ಪರಿಣಾಮ ಬೀರಲೂಬಹುದು. ಹೌದು. ಹರಿದಾಡುವಂತ ವಿಚಿತ್ರವಾಗಿದೆಯಲ್ಲ ನಿನ್ನ ಮಾತುಗಳು. ದೊರೆಯ ಅಪ್ಪಣೆಯಾಗಿದೆ. ನಾನು ಯೋಚಿಸುತ್ತಾ ಇರುವುದು, ಬೆಳೆಯನ್ನು ರಕ್ಷಿಸಬೇಕಾದಂತಹ ಬೇಲಿಯೇ ಎದ್ದು ಹೊಲ ಮೇಯುವುದಕ್ಕೆ ಪ್ರಾರಂಭಿಸಿದರೆ ಪ್ರಜಾವಾರವನ್ನು ಸಂರಕ್ಷಿಸಬೇಕಾದಂತಹ ಅರಸನೋರ್ವ ಕೈಯಲ್ಲಿ ಕರವಾಳವನ್ನು ಹಿಡಿದು ಥಳಪಿಸುತ್ತಾ ಪ್ರಜಾಜನರನ್ನು ನಿಗ್ರಹಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದರೆ ಮುಂದೇನು ಗತಿ? ಎಲ್ಲವೂ ವಿಧಿವಿಲಾಸ. ಅಯ್ಯ, ನನ್ನನ್ನು ಕೊಲ್ಲುವ ವಿಷಯಿಕವಾಗಿ ಚಿಂತಿತ ಮನಸ್ಕನಾದವ ನೀನು. ಕೊಲ್ಲಬಾರದು ಎನ್ನುವಂತಹ ಪ್ರಜ್ಞೆ ನಿನ್ನಲ್ಲಿ ಸದಾ ಜಾಗೃತವಾಗಿದೆ. ಕೊಲ್ಲುವುದಕ್ಕೆ ಮನಸ್ಸಿಲ್ಲ ಪ್ರಭು. ಆದರೆ ಒಂದು ಮಾತು ಕೇಳ್ತೀಯನಪ್ಪ ನೀನು. ಏನು ಪ್ರಭು? ಅಯ್ಯ, ನೀನಡಿಯ ಪಾಲಿಸು ತಲೆಯ ಆತ್ಮ ಒಡೆದುವುದೇ ಅಯ್ಯ. ನಿನಗೆ ಅಪ್ಪಣೆಯಾಗಿರುವುದು ನನ್ನ ತಲೆ ಕಡಿಯುವುದಕ್ಕೆ. ಹೌದು ಪ್ರಭು. ನೀನು ತಲೆ ಕಡಿಯುವುದಕ್ಕೆ ಶಕ್ತನೇ ಹೊರತು ನನ್ನ ಆತ್ಮವನ್ನು ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವೇ ಹೇಳು? ಆತ್ಮ ಹೊಂದಿದ್ದರೆ ಈ ಪ್ರಪಂಚ ಮುಖದಲ್ಲಿ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಪ್ಪ. ಜನನ ಮರಣವೆನ್ನುವಂತಹ ದಡಗಳ ನಡುವೆ ಸುಖ ದುಃಖ ಎಂಬ ಮಡುವಿನೊಳು ಇಂಗುತ ಈಸುತ 3 ದಿನ ಇದ್ದು ಇಲ್ಲದಾಗುವುದೇ ನಶ್ವರವಾದಂತಹ ಬಾಳು. ನಾವು ಶಾಶ್ವತವಾದದ್ದನ್ನು ಬಯಸ್ತೇವೆ. ತಲೆಯನ್ನು ಕಳೆದುಕೊಳ್ಳುವುದಿಲ್ಲ. ಆತ್ಮ ಶಾಶ್ವತವಾಗಿ ನನ್ನಲ್ಲಿ ಉಳಿಯುತ್ತದೆ. ಅರಸನ ಅಪ್ಪಣೆಯನ್ನು ಪಾಲಿಸುವರೆ ಕರವಾಳವನ್ನು ಹಿಡಿ ನನ್ನ ಶಿರವನ್ನು ಕಸಿದುಕೋ. ಹೌದು, ಹೀಗೆ ಹೌದಪ್ಪ, ಕತ್ತರಿಸಬೇಕೆ? ಸರಿ ಪ್ರಭು, ಇದು ಎತ್ತಿದ್ದೇನೆ ಕಟಾರಿ, ನಿನ್ನ ಶಿರವನ್ನು ಶಿರವನ್ನು ಕತ್ತರಿಸುವುದಕ್ಕೆ ಕಟಾರಿ ಎಂದು ಎತ್ತಿದ್ರೆ ನನ್ನ ಕರಗಳ ನಡುಗುತ್ತಾ ಇದೆ. ಕಟಾರಿ ಜಾರಿದೆ ಪ್ರಭು, ಹೇಗೆ ನಿನ್ನನ್ನು ಕತ್ತರಿಸಲಿ? ಮುಂದುವರಿದು. ಅರಸನಪ್ಪಣೆಯೇ ನಿನಗೆ ಮಾನ್ಯ. ಕತ್ತರಿಸಲೇಬೇಕೆ? ಅರಸನಪ್ಪಣೆಯೇ ಮಾನ್ಯ. ನಿನ್ನ ಅಜ್ಜಿಯಂತೆ ನದ ಗೌತಮರ ಶಿರವನ್ನು ಕತ್ತರಿಸಿ ತಂದಿದ್ದೇನೆ. ನೀನು ಶುದ್ಧ ಕನಕ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ.
ಈಗ ಎಲ್ಲಿ ಹೋಯಿತು ಅವರ ವಿಚಾರಧಾರ, ಎಲ್ಲಿ ಹೋಯಿತು ಅವರ ಮಂತ್ರ, ಎಲ್ಲಿ ಹೋಯಿತು ಅವರ ವೇದ ಶಾಸ್ತ್ರಗಳು ಯಾವುದು ಕೂಡ ಆ ಗೌತಮನ ಶಿರಸ್ಸನ್ನು ಉಳಿಸುವಲ್ಲಿ ಸಫಲವಾಗಲಿಲ್ಲ. ಅರ್ಥವಾಯಿತು ತಾನೇ? ಏನೇ ಆಗಲಿ ಆ ನಧ ಗೌತಮನ ಶಿರಸ್ಸನ್ನು ನೋಡಬೇಕು ಅಂತಾಗಿದೆ, ರುಂಡವನ್ನು ನೋಡಬೇಕು ಅಂತಾಗಿದೆ. ಅದನ್ನು ನೋಡಿ ಸಂತೋಷದಿಂದ ಒಮ್ಮೆ ಅದಕ್ಕೆ ಮೊದಲು ಅವರಿಗೆ ಅದನ್ನು ಮಾಡಿ ಒಂದು ಬಿಗಿ ಅಪ್ಪುಗ ಮುಖ ಮಾಡಿದೆಯಲ್ಲ ನಿನ್ನದು, ಸ್ವಲ್ಪ ಪ್ರಸನ್ನವಾಗಲಿ ಮುಖ. ಇದು ನಾನು ಧರಿಸುವಂತಹ ವಿಶೇಷ ಹಾರ. ಇದನ್ನೊಂದು ಆಚರಣೆ ಮಾಡಿಯೇ ಹೋಗು. ಈ ಸಂತಸದಲ್ಲಿ ನೀನು ಕೂಡ ಭಾಗಿಯಾಗಬೇಕು. ಅವನ ಮುಖವನ್ನು ನೋಡಿ, ನಮ್ಮ ವಿರೋಧಿಯಾದಂತಹ ಆತನ ಮುಖವನ್ನು ನೋಡಿ ನಾವಿಲ್ಲಿ ನಲಿದಾಡಬೇಕು. ಬಿಚ್ಚಿ ನೋಡ್ತೇನೆ. ನನ್ನ ಮಗನ ಶಿರ ಮಗದು ಪರೀಕ್ಷಿಸಲು ಶಿವ ಶಿವ ವಂಶದ ಗುಡಿ ಕಮಲಿದೆ ಮುಂದವಿಲ್ಲದಂತಹ ನಿನ್ನ ಮುಂಡವನ್ನು ನಾನು ಕಾಣುತ್ತಾ ಇದ್ದೇನೆ. ಅಯ್ಯೋ, ನನ್ನ ಜೀವನದ ಆಶಾ ಗೋಪುರವೇ ಕಳಚಿ ಹೋಯಿತು, ನನ್ನ ಜೀವನವೇ ಕತ್ತಲೆಯಾಗಿ ಹೋಯಿತು. ಏನು ಮಾಡೋಣ? ನನ್ನ ಜೀವನದ ನಂದಾದಿ ಪಾರಿ ಹೋಯಿತು. ಅಯ್ಯೋ, ಇದಕ್ಕೆ ಕಾರಣ ಶಿರಸ್ಸನ್ನು ಛೇದಿಸಿ ನನಗೆ ಕಾಣಿಕೆಯಾಗಿ ಇಲ್ಲ ನಟನೆಯನ್ನು ಮಾಡ್ತಾ ಇದೆಯಾ ಪಾಪಿ? ಹಿರಿಯ ನಡೆದದು ಏನ ಮಾಡಿದಿರಯ್ಯೋ, ಏನ ಮಾಡಿದಿರಯ್ಯೋ ಎನ್ನುತ್ತ ತಲೆಯನ್ನು ಪರೀಕ್ಷಿಸಲು. ಪ್ರಭು, ಎಂಥ ಪಾಪದ ಕಾರ್ಯವನ್ನು ಮಾಡುತ್ತಾ ಇದ್ದೀರಿ. ಏನು ಪಾಪ? ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನಮ್ಮ ನಿಷ್ಠಾವಂತ ಸೇವಕರ ಕನಕನ ಶಿರವನ್ನೇ ಛೇದಿಸಿರಲ್ಲ ಪ್ರಭು. ಅವನು ಎಂತ ತಪ್ಪನ್ನು ಮಾಡಿದ್ದಾನೆ? ನಿಷ್ಠಾವಂತನಲ್ಲ, ಅವ ದ್ರೋಹಿ ಇದ್ದಾನೆ. ಹೌದೇ? ಕೊಟ್ಟಂತ ಅನ್ನಕ್ಕೆ ಆತ ವಿಷವನ್ನು ಹಾಕಿ ಹಿಂದಿರುಗಿಸಿ ಅಂತಹ ತಪ್ಪು ಕೆಲಸ ಏನು ಮಾಡಿದ? ಇರುವಂತಹ ಓರ್ವ ಸುಪುತ್ರನ ಶಿರಸ್ಸನ್ನು ಛೇದಿಸಿ ಬಂದಿದ್ದಾನೆ. ನಮ್ಮ ಮಗನ ಶಿರ ನೋಡಲಿ. ಶ್ವಾನದ ಬಲಿದು ನೀನೇಗಿ ಮರುಳಾರೆ ಸುತ ಶಿರವೆಂದು ಒಳಗೆ ಬಿದ್ದಾನೆ ಮಗನು.
ಏನಾಗಿ ಕೊನೆಯೋ ಕುಂದು ಪಾಪವನಿದೆ ಚೋರಿ ಬಾಳಗಿದ ಗಾಯ ಸರಿಯೇ ಏನ ಮಾಡಿದೆಯೋ ಶಿವ ಶಿವ ಪ್ರಭು ನೋಡಿ ನಮ್ಮ ಮಗನ ಶಿರ ನಮ್ಮ ಮಗನ ಶಿರ ನಮ್ಮ ಮಗನ ಶಿರ ಅಲ್ಲ ಪ್ರಭು ನೋಡು. ಅರಮನೆ ಒಳಗಿದ್ದಾನೆ ನಮ್ಮ ಮಗ ಇದು ಶ್ವಾನದ ತಲೆ ಪ್ರಭು ಇಷ್ಟಾವಂತ ಸೇವಕ ಕನಕನ ಶಿರವನ್ನೇ ಕತ್ತರಿಸಿ ಬಿಟ್ಟು ಎಂತ ಪಾಪದ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ನಿನ್ನ ಮಾಯಾ ಬಲೆಯನ್ನು ಬೀಸಿದೆಯೋ ಆ ಬಲೆಯಲ್ಲಿ ನಾನು ನನ್ನ ಮಡದಿ ನನ್ನ ಮಗ ಎಲ್ಲರೂ ಬೀಳುವ ಹಾಗೆ ಮಾಡಿದೆಯ ಪೊರೆಯ ಗಾತ ಕೈಯ ಮುಗಿದು ಬೇಡುವೆ ಹೋಗಬೇಡ ಗಾತ ಕೈಯ ಮುಗಿದು ಆ ಹುಲಿಯ ಶಿರವನ್ನು ಕತ್ತರಿಸುವುದಕ್ಕೆ ಹೋಗುತ್ತಾ ಇದ್ದೇನೆ. ಇಲ್ಲ ಪ್ರಭು, ನಾನು ದಾರಿ ಬಿಡುವುದಿಲ್ಲ. ಇಷ್ಟೆಲ್ಲ ವಿದ್ಯಮಾನವು ನಡೆದರೂ ಕೂಡ ಅವನ ಮಹಿಮೆ ಏನೆಂಬುದಾಗಿ ನಾವು ಅರ್ಥವಿಸಿಕೊಳ್ಳಬೇಕು. ಹಾಗಾಗಿ ನಮ್ಮ ಮಗ ಉಳಿದಿದ್ದಾನೆ. ನಾವು ಸುಮ್ಮನೆ ಅರಮನೆಯಲ್ಲಿ ಹೋಗುದು ಬೇಡ. ಇಲ್ವಾ ಇಲ್ಲ ಯಾವ ಕಾರಣಕ್ಕೂ ನನ್ನನ್ನು ತಡೆಯಬೇಡ. ನಾನು ಬಿಡುವುದಿಲ್ಲ ಪ್ರಭು, ನಿಮ್ಮನ್ನು ನಾನು ಬಿಡುವುದಿಲ್ಲ. ನನಗೆ ಹೋರಾಟವನ್ನು ಮಾಡಿದವ ಈ ಸುಮೇರು ಇದ್ದಾರೆ. ಸತ್ಯ. ಅದಕ್ಕೆ ವಿರೋಧವಾಗಿ ಆತ ವರ್ತಿಸುತ್ತಾ ಇದ್ದಾರೆ ಎಂದಾದ ಮೇಲೆ ಒಂದೋ ಋಷಿ ಅಲ್ಲ ಅಂತಾದ್ರೆ ಈ ಸುಮೇರು ಪ್ರಪಂಚದಲ್ಲಿ ಯಾವತ್ತೂ ಎರಡು ಧ್ರುವಗಳಿರುವುದಕ್ಕೆ ಸಾಧ್ಯವಿಲ್ಲ. ಒಂದೇ ಧ್ರುವ ಇರಬೇಕು, ಒಂದು ನಾನಿರ್ಬೇಕು. ಅಲ್ಲ ಅಂತಾದ್ರೆ ಆತನಿರಬೇಕು. ತಡೆಯಬೇಡ. ಮೊದಲು ನನ್ನ ಶಿರವನ್ನು ಕತ್ತರಿಸಿ ಆನಂತರ ಹೋಗಿ ಪ್ರಭು, ನಾನು ನಿಮ್ಮನ್ನು ಬಿಡುವುದಿಲ್ಲ. ನೀನು ನನ್ನ ಹೆಂಡತಿ. ಹೌದು. ನೆನಪಿರಲಿ, ಹೆಂಡತಿ ಇರುವುದು ಯಾವುದಕ್ಕೆ? ಉಪದೇಶ ಮಾಡುವುದಕ್ಕಲ್ಲ. ಅಲ್ಲ, ನೀವೆಲ್ಲ ಸುಖ ಕೊಡುವುದಕ್ಕೆ ಇರುವ ಯಂತ್ರಗಳು. ನೀನು ನನಗೆ ಸುಖ ಮಾತ್ರ ಕೊಟ್ರೆ ಸಾಕು, ನನಗೆ ಉಪದೇಶ ಮಾಡಬೇಡ. ಯಾವತ್ತು ನೀವು ದಾರಿ ಉಳಿದರೆ ಬಿಡು. ನನ್ನ ಮಗನ ದಾರಿ ಉಳಿತಾರೆ. ಸೊಕ್ಕಿದ ನೃಪನ ದುಸ್ಥಿತಿಗೆ ಮಕ್ಕಳಾಗಿದೆ ಯಾರಿಗೂ ಕೊಲೆಯನ್ನು ಇವನ ಈ ಸ್ಥಿತಿಯನ್ನು ಕಾಣುವಾಗ ನಗು ಬರುತ್ತಾ ಉಂಟು. ರಾಮನಾಡಿದಂತಹ ಪುಣ್ಯ ಭೂಮಿ ಇದು. ಹೇಮಗುಣ ಭರಿತರೆಲ್ಲರೂ ಕಾಣುತ್ತಾ ಇಲ್ಲ. ನೇಮನಿಷ್ಠೆಯನ್ನು ಪಾಲಿಸುತ್ತಾ ಇದ್ದಂತಹ ಜನಗಳಲ್ಲಿದ್ದಾರೆ. ಹಾಗಾದರೆ ನಿಜ ಮೂರ್ಖನಾದಂತಹ ಇವನ ಸ್ಥಿತಿಯಿಂದಲಾಗಿ ಎಲ್ಲವರು ಧರ್ಮವನ್ನೇ ಮರೆಮಾಚಿದ್ದಾರೆ ಎನ್ನುವುದೇ ಸ್ಪಷ್ಟ. ಹಾಗಾದರೆ ಇವನಲ್ಲಿರುವಂತಹ ಚಿತ್ತಸ್ಥಿತಿ ವಿಕಲಮತಿಯಾಗಿ ಮುಂದುವರಿಯಬೇಕು. ಅದಕ್ಕೆ ಬೇಕಾಗಿ ಮಂತ್ರವನ್ನು ಪ್ರಯೋಗಿಸಿ ಇವನ ಚಿತ್ತಸ್ಥಿತಿಯನ್ನು ವಿಕಲಮತಿಯನ್ನಾಗಿ ಮರುಳವಿಲ್ಲ ನಂಬಬೇಡಿ ಕೊರಳ ಕುಯ್ಯುವರು ಮರುಳವಿಲ್ಲ ನಂಬಬೇಡಿ ಕೊರಳ ಕುಯ್ಯುವರು ಒಳಗ ತಿಂಬರು ಮರುಳವಿಲ್ಲ ನಂಬಬೇಡಿ ಕೊರಳ ಕುಯ್ಯುವರು ಚೆಲುವಿಯಾಗಿ ಹಿಕ್ಕಲಿಲ್ಲಿ ಅರಿದು ಮಸಣಗಳಿಗೆ ಹೋಗಿರು ಚೆಲುವಿಗಾಗಿ ಹಿಕ್ಕಲಿಲ್ಲಿ ಅರಿದು
ಪ್ರಪಂಚದಲ್ಲಿರುವರು ಎಲ್ಲರಿಗೆ ಹುಚ್ಚು, ಯಾರನ್ನೂ ನಂಬುವುದು ಬೇಡ. ಈಗ ಪ್ರಪಂಚದಲ್ಲಿ ಸರಿ ಇರುವ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಾನು ಮಾತ್ರ. ಯಾರನ್ನು ನಂಬಬಾರದು. ಪ್ರಪಂಚದವರಿಗೆ ಹುಚ್ಚು, ನನ್ನನ್ನು ಹುಚ್ಚ ಅಂತ ಹೇಳ್ತಾ ಇದ್ದಾರೆ. ಹುಚ್ಚ ನಿನ್ನ ಹೇಳುವುದಿಲ್ಲ ನಾನು. ಯಾರನ್ನು ಯಾರು ನಂಬುವುದು ಬೇಡ. ಯಾರಿಗೆ ಯಾರುಂಟು ಎರವಿದ ಗುರುವಿನ ಪದ ಕೆಳಗೆ ಶರಣೆ ಶರಣು ಶ್ರೀ ಅಣ್ಣಪ್ಪ ಸ್ವಾಮಿ ಒದಿಸಿಕೊಳ್ಳುತ್ತಾ ಇದ್ದೇನೆ. ನನ್ನ ಗಂಡ ತಿಳಿಯದೆ ತಪ್ಪನ್ನು ಮಾಡಿದ್ದಾರೆ. ತಿಳಿದು ಮಾಡಿದರೆ ಅದು ಅಪರಾಧ, ತಿಳಿಯದೆ ಮಾಡಿದರೆ ಅದು ಪ್ರಮಾದ. ನನ್ನ ಗಂಡ ಮಾಡಿದಂತಹ ತಪ್ಪನ್ನು ಮನ್ನಿಸಬೇಕು ಪ್ರಭು. ಮರುಳರಂತೆ ವರ್ತಿಸುತ್ತಾ ಇದ್ದಾರೆ. ನಿಮ್ಮ ಮಹಿಮೆಯನ್ನು ತಿಳಿಯದೆ ನಿಮ್ಮಲ್ಲಿ ಸೆರೆಗೊಟ್ಟಿ ಬೇಡುತ್ತಾ ಇದ್ದೇನೆ. ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಬೇಕು. ಮರುಗಿ ಮುಡಿಬನು ಒರೆದ ಮುಳುಗಿ ಶಿವನ ಮಂದಿರದಿಯೇ ಕಂಠಾಯಾದ ಮೊಳಗಲಿ ಶಿವನ ಮಂದಿರದಿಯೇ ಪರಮ ವೇದದ ಕೇಳಲಿ ಹರನ ಪೂಜಿಸಿ ಭಕ್ತಿ ಮಾಡಿರಿ ಮೆರೆಯಿದವರು ನಂಬಿರಿ ಕ್ಷೇಮವಗುವುದ ಮರುಗದಿರು ಕರುಳ ಕೂಗಿಗೆ ನಾನು ವ್ಯತಿಥಮಾನಸನಾದೆ. ನಿನ್ನ ದುಃಖವನ್ನು ಕಾಣುವುದಕ್ಕೆ ನಾನೂ ಸಿದ್ಧನಿಲ್ಲ ಮಗಳೇ. ಮಗಳೇ, ಮುಚ್ಚಲ್ಪಟ್ಟಂತಹ ಶಿವಾಲಯಗಳೆಲ್ಲವೂ ಕೂಡ ತೆರೆಯಲ್ಪಡಲಿ, ಘಂಟಾನಾದ ಮೊಳಗಲಿ. ಅಷ್ಟೇ ಅಲ್ಲ, ಶಿವ ಮಂತ್ರ ಕೇಳಲಿ, ಮಂತ್ರಘೋಷವೇ ಮೊಳಗಲಿ, ಅದ್ವೈತ ಮೆರೆಯಲಿ, ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತದೆ. ಅಷ್ಟನ್ನು ಮಾಡುತ್ತಾ ಮರೆತು ಮನ್ನಿಸು ನನ್ನ ಹರಸು ಸನ್ಮಾರ್ಗದಲ್ಲಿ ನಡೆಸಿ ಕರುಣ ತೋರಿ ಮನ್ನಿಸು ಮನ್ನಿಸು ಮನ್ನಿಸು. ಇದುವರೆಗೆ ಅಜ್ಞಾನ ಎನ್ನುವಂತ ಅಂಧಕಾರದಲ್ಲೇ ನಾನು ವಿಹರಿಸುತ್ತಾ ಇದ್ದೆ. ಶಿವಾಲಯಗಳ ಘಂಟಾಧ್ವನಿ ಕೇಳಿದಾಕ್ಷಣ ನನ್ನ ಹುಚ್ಚು ದೂರವಾದದ್ದು ಮಾತ್ರವಲ್ಲ, ಅಜ್ಞಾನವು ದೂರವಾಗಿದೆ. ತಲೆಯಲ್ಲಿ ತುಂಬಿಕೊಂಡಿದ್ದಂತಹ ಆ ಅಕ್ರಮಗಳೆಲ್ಲ ಉರಿದು ಹೋಗಿ ಈಗ ಪರಿಶುದ್ಧನಾಗಿದ್ದೇನೆ. ನೀನೇನು, ನಿನ್ನ ಯೋಗ್ಯತೆ ಏನು, ಅಷ್ಟು ಮಾತ್ರವಲ್ಲದೆ ಈ ಪ್ರಪಂಚದ ಸತ್ಯ ಏನು ಎಲ್ಲವನ್ನು ಮನಗಂಡಾಕ್ಷಣ ನಾನು ಇದುವರೆಗೆ ಜೀವನದಲ್ಲಿ ಮಾಡಿದ್ದು ಅಪರಾಧ ಎನ್ನುವ ಹಾಗೆ ನನಗೆ ವೇದ್ಯವಾಗುತ್ತಾ ಇದೆ. ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆಯನ್ನು ಕೊಟ್ಟು ಮುಂದೆ ನಾನು ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಅನುಗ್ರಹಿಸಬೇಕು. ಅರಸ, ರಣದಲ್ಲಿ ತಪವಿಲ್ಲ, ಮೊಳೆಯಲ್ಲಿ ರಸವಿಲ್ಲ, ಒಡಲಿನಲ್ಲಿ ಯಾವತ್ತೂ ಕೂಡ ಒಲವು ಇರಬೇಕು. ಒಲವು ಮರೆತಂತಹ ಒಡಲು ಯಾವತ್ತೂ ಒಡಲಾಗುವುದಕ್ಕೆ ಸಾಧ್ಯವಿಲ್ಲ. ಒಡಲಿನಲ್ಲಿ ಉರಿಯನ್ನೇ ತುಂಬಿಸಿಕೊಂಡು ದ್ವೇಷ, ಕ್ರೌರ್ಯ,
ಇದನ್ನೇ ಸಾಧಿಸಬೇಕಾ ಎನ್ನುವ ಹಾಗೆ ಹೊರಟಂತಹ ನಿನಗೆ ನಿಜ ತತ್ವದ ಅರಿವಾದದ್ದು ಈಗ. ಶಿವ ತತ್ವವನ್ನು ನಿನ್ನ ಬದುಕಿನಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ ಎನ್ನುವುದೇ ಸತ್ಯ ತಾನೇ. ಹೊಡಿ ಬಡಿ ಕೊಲ್ಲು ಇದು ಜೀವನವಲ್ಲ. ಕತ್ತಿಯಲ್ಲಿಯೇ ಬದುಕನ್ನು ಕಟ್ಟಿಕೊಳ್ಳುವುದಲ್ಲ. ಶಿವತತ್ವ ಎನ್ನುವಂತಹ ಕಾವ್ಯದೊಳಗೆ ಬದುಕನ್ನು ಕಟ್ಟಿಕೊಂಡರೆ ಎಲ್ಲವೂ ಶುಭವಾಗುತ್ತದೆ. ನಿಶ್ಚಿಂತನಾಗಿರು. ಒಳಿತಾಗಲಿ, ಒಳಿತಾಗಲಿ. ಮುಂದೆ ವರದಿದಾಯೊಂದು ಸುಂದರ ಕುಟೀರವನ್ನು ನಿರ್ಮಿಸುತ್ತ ಚಂದದ ಭುವನೇಶ್ವರಿಯ ಚಕ್ರ ಮಧ್ಯದಲ್ಲಿ ಸ್ಥಾಪಿಸುತ್ತ ನೆಲೆನಿಂತರೂ ಬದುಕಿಗೆ ನಿಜವಾದಂತಹ ಅರ್ಥವನ್ನು ಒದಗಿಸುವಂತಹ ಪ್ರಶಾಂತವಾದಂತಹ ನೀರಬಳ್ಳಕ್ಕೆ ಬಂದೆ. ಇದು ನನಗೆ ವ್ಯವಸ್ಥಿತವಾದಂತಹ ಜಾಗ ಎನ್ನುವ ಹಾಗೆ ಭಾವಿಸಿದ್ದೇನೆ. ಪರಿಶುಭ್ರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸುಯೋಗ್ಯವಾದಂತಹ ಕ್ಷೇತ್ರವಿದೆ. ಹಾಗಾಗಿ ಶ್ರೀಚಕ್ರದ ಮಧ್ಯದಲ್ಲಿ ಭುವನೇಶ್ವರಿ ತಾಯಿಯನ್ನು ನೆಲೆಗೊಳಿಸಿ ಆ ಮೂಲಕವಾಗಿ ಸುಂದರವಾದಂತಹ ಕುಟೀರವನ್ನು ನಿರ್ಮಿಸಿ ಆ ಮಹಾಮಾತೆಯನ್ನೇ ಆರಾಧಿಸುತ್ತಾ ಮುಂದಿನ ದಿನಗಳನ್ನು ಇಲ್ಲಿಯೇ ಕಳೀತಾ ಇರ್ತೇನೆ. ನೋಡೋಣ. ಹೃದಯ ಕಮಲದಿ ಸಖ್ಯಾದಿ ಮೂರರು ಬಂದರಾಗ ಕೋಲ ಮುನಿವರ ಬಂದರಾಗ ಬಂದರಾಗ ಜ್ಞಾನಕ್ಕಿಂತ ಅಧಿಕವಾದ ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಇನ್ನೊಬ್ಬರಿಗೆ ಹಂಚುವುದರಿಂದ ಅಧಿಕವಾಗುವ ಸಂಪತ್ತು ಯಾವುದು ಎನ್ನುವುದಾಗಿ ಕೇಳಿದರೆ ಅದು ಜ್ಞಾನ. ಅಂತಹ ಅಮೂಲ್ಯವಾದಂತಹ ಜ್ಞಾನವನ್ನು ಆರ್ಜಿಸಿಕೊಳ್ಳಬೇಕು ಎನ್ನುವುದಾಗಿ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಹೊಂದಿದವನು ನಾನು. ಕೋದಂಡರಾಮ ನಾಮಕ ಈ ಪ್ರಪಂಚದಲ್ಲಿ ಕೋಲಮುನಿ ಎನ್ನುವುದಾಗಿಯೇ ಪ್ರಸಿದ್ಧಿಯನ್ನು ಹೊಂದಿದವನು. ಅಧ್ಯಯನ ಹಾಗೆಯೇ ತಪಸ್ಸು ಇತ್ಯಾದಿಗಳಿಂದ ಜ್ಞಾನವನ್ನು ವರ್ಧಿಸಿಕೊಂಡೆ. ಇಷ್ಟೇ ಅಲ್ಲ, ನನ್ನ ಜ್ಞಾನದ ಹಸಿವೆ ಅದು ಇಂಗಿದ್ದಿಲ್ಲ. ಯೋಗ್ಯನಾದಂತಹ ಗುರುವಪ್ಪನನ್ನು ಕಂಡುಕೊಳ್ಳಬೇಕು, ಆ ಮುಖೇನವಾಗಿ ಮತ್ತೂ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ಗುರುವಪ್ಪನನ್ನು ಅರಸುತ್ತಾ ಬಂದವನು ನಾನು. ವರ್ತಮಾನವೊಂದನ್ನು ಕೇಳಿದ್ದೇನೆ. ಸಹ್ಯಾದ್ರಿಯ ಮೂಲದಲ್ಲಿ ಮುನಿಪಾಲನೊಬ್ಬನಿದ್ದಾರಂತೆ. ನೊಧಗೌತಮ ಎಂಬ ಹೆಸರನ್ನು ಹೊಂದಿದವರು, ಅಣ್ಣಪ್ಪಯ್ಯ ಎನ್ನುವುದಾಗಿಯೇ ಪ್ರಸಿದ್ಧಿಯನ್ನು ಹೊಂದಿದವರು. ಅಂತಹ ಮಹಾಮಹಿಮನಲ್ಲಿ ಶಿಷ್ಯವೃತ್ತಿಯನ್ನು ಮಾಡಿ ಆ ಮುಖೇನವಾಗಿ ಜ್ಞಾನವನ್ನು ಹೊಂದಬೇಕು ಎನ್ನುವುದಾಗಿ ಮನ ಮಾಡಿದ್ದೇನೆ. ಅವರನ್ನೇ ಅರಸುತ್ತಾ ಮುಂದುವರಿಯುತ್ತೇವೆ. ನೋಡೋಣ. ಸರ್ವ ಶಿಕ್ಷಾ ವ್ಯಾಕರಣ ದಿವ್ಯ ಛಂದಸ್ಸು
ಜ್ಯೋತಿಷ್ಯ ಮೀಮಾಂಸೆ ಮೊದಲಾದ ವಿದ್ಯೆಗಳು ಬಳಿಕಾಗಮತ್ರಯ ಮೆರೆವಷ್ಟ ಸಿದ್ಧಿಗಳ ಒಲಿದು ವೇದ ವೇದಾಂಗಗಳ ಸಾರೆ ನಲರೆ ಸಕಲ ತಂತ್ರಗಳ ಮಂತ್ರಗಳ ಕಂಬಳ ಕೋಲ ಮುಳಿಗೆ ಕಲಿಸಿದೋ ಕಲಿಸಿದೋ ಕೋದಂಡರಾಮ ಗುರುವರ ಮೃಢಚಿತ್ತದಂತೆ ನನ್ನೊಳಗಿರುವಂತಹ ವಿದ್ಯೆಯನ್ನು ನಿನಗೆ ಕಲಿಸುವಲ್ಲಿಯವರೆಗೆ ಕಾಪಾಡಿಕೊಂಡು ಬಂದವ ನಾನು. ಪರಮ ಶಿಷ್ಯನ ನಿರೀಕ್ಷೆಯಲ್ಲಿದ್ದ ಹಾಗೆ ನನ್ನ ಆಶ್ರಮವನ್ನು ಸೇರಿಕೊಂಡವ ನೀನು. ಹೌದು ಗುರುಗಳೇ. ಶಾಂಭವಿಯ ದಶರೂಪದ ವಿದ್ಯೆಯನ್ನು ಕಲಿಸಿದೆ. ಕಾವ್ಯ, ಮೀಮಾಂಸೆ, ಆಗಮತ್ರಯಗಳನ್ನು, ಅಷ್ಟಸಿದ್ಧಿಗಳನ್ನು ಪರಿಪೂರ್ಣವಾಗಿ ಕಲಿಯುವಂತಹ ಹುಮ್ಮಸ್ಸನ್ನು ತೋರಿದ ಕ್ಷಣವೇ ಅದು ನಿನಗೆ ಅತಿ ಶೀಘ್ರವಾಗಿ ಒಲಿದು ಬಂತು ಮಗು. ಹಾಗಾಗಿ ನನ್ನ ಪರಮ ಶಿಷ್ಯನಾಗಿ ನನ್ನ ಸೇವಕನಾಗಿ ದುಡಿದ ಪರಿಣಾಮವಾಗಿ ವಿದ್ಯಾಸಂಪನ್ನನಾಗಿ ಪ್ರಜ್ವಲಿಸುತ್ತಾ ಇದ್ದೀವಿ. ವಿದ್ಯಾಸಂಪನ್ನನಾಗಿ ಪ್ರಜ್ವಲಿಸುತ್ತಾ. ಧನ್ಯವಾದ ಗುರುಗಳೇ. ನನ್ನೊಂದು ವಿನಂತಿ ಇದೆ ನಿಮ್ಮಲ್ಲಿ. ಏನಪ್ಪ? ಅರಿವಿನ ಬೆಳಕ ಗುರುಗಳ ತೀರಿಸಲೇ ಹೊರೆಯುವುದು ಶ್ರೇಷ್ಠ ಮತವೋ ಪಣಿದುದಕ್ಕಿಂತ ಕೊಡಲೇ ನಡೀರಿ ಕೊಡಲು ಕೊಡಲೇ ಗುರುವರ ಕೋದಂಡರಾಮ, ಮತ್ತೊಮ್ಮೆ ಮಾಡಿದ ಅವರುಗಳಿಗೆ ವಂದಿಸಿದ್ದೇನೆ. ಶ್ರೇಯೋಭಿರಸ್ತು. ಅರಿವಿನ ಬೆಳಕನ್ನಿದ್ದವರು ನೀವು. ಬದುಕಿಗೆ ದಾರಿದೀಪವಾದವರು ನೀವು. ಅಂತಹ ನಿಮ್ಮಲ್ಲಿ ನಾನು ಹೆಚ್ಚು ಹೇಳುವುದೇನು? ವಿದ್ಯೆಯನ್ನು ದಾರಿಯಾದಂತಹ ಗುರುಗಳಾದಂತಹ ನಿಮಗೆ ಕೊಡುವುದಕ್ಕೆ ನನ್ನಲ್ಲಿ ಏನಿದೆ? ನನ್ನ ಉಡಲನ್ನೇ ನಿಮಗೆ ಸಮರ್ಪಿಸಿದ್ದೇನೆ. ಹಾಗೆಂದು ಲೋಕರೂಢಿ ಹೊಂದಿದೆ. ಹೇಗಪ್ಪ? ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡುವುದು ಎನ್ನುವುದಾಗಿ. ಗುರುಗಳೇ, ಗುರುದಕ್ಷಿಣೆಯಾಗಿ ನಾನು ಏನನ್ನು ನೀಡಬೇಕು? ಶ್ರೀಮುಖದಿಂದ ಅಪ್ಪಣೆಯಾಗಬೇಕು. ವಿದ್ಯೆಯು ವ್ಯಾಪಾರಕ್ಕಲ್ಲ ಕೇಳಬೇಕೆಂದು ವಿದ್ಯಾರ್ಥಿ ಗ್ರಾಹಕಲ್ಲ ಪರಮಾರ್ಥವಿಲ್ಲದ ಸ್ವಾರ್ಥಿಯು ಗುರು ಬಯಸಿ ಪಾದ ಗುರುವೆನಿಸುತ್ತೆ ರಾಯಾಗಿ ಸತ್ಯ ಶಿಷ್ಯರ ಅರಿವಿನು ಆನಂದ ಶಿಷ್ಯ ನನಗೆ ಗುರುದಕ್ಷಿಣೆಯೇ ಮಗು. ಹೌದು ಗುರುಗಳೇ. ವಿದ್ಯೆ ಎನ್ನುವುದು ವ್ಯಾಪಾರಕ್ಕಾಗಿರುವುದು ಅಂತ ಭಾವಿಸಿದ್ದೀಯ. ಗುರು ಎನ್ನುವ ವ್ಯಾಪಾರಿ ಎನ್ನುವ ಹಾಗೆ ನೀನು ಯೋಚಿಸಿದ್ದೀಯ. ಶಿಷ್ಯನಾದವ ಅದನ್ನು ಪಡೆದುಕೊಳ್ಳುವಂತಹ ಗ್ರಾಹಕ ಎನ್ನುವ ಹಾಗೆ ಭಾವಿಸಿದ್ದೀಯ ಮಗು. ಖಂಡಿತ ಹಾಗಲ್ಲ. ವಿದ್ಯೆ ಅಂತ ಹೇಳಿದ್ರೆ ಅದು ಅಕ್ಷಯವಾದದ್ದು. ನಾವು ಎಷ್ಟು ಇತರರಿಗೆ ಹೇಳಿಕೊಡುತ್ತೇವೋ ಹೇಳಿಕೊಟ್ಟಂತಹ ವ್ಯಕ್ತಿಯಲ್ಲೋ ಗುರುವಿನಲ್ಲೋ ಆ ವಿದ್ಯೆ ಅಕ್ಷಯವಾಗಿ ಬೆಳೆಯುತ್ತದೆ. ಅಥವಾ ನೀನು ಆರ್ಜಿಸಿಕೊಂಡಂತಹ ಯಾವ ವಿದ್ಯೆಯುಂಟೋ ಅದು ಯಾರಿಂದಲೂ ಕೊನೆಯವರೆಗೂ ಕಸಿಯಲಾಗದೇ ಇರುವಂತಹ ಸಂಪತ್ತು ಅಂತ ಹೇಳಿದ್ರೆ ಅದು ವಿದ್ಯೆ ಮಗು. ಈ ಕೊಡುಕೊಳ್ಳುವಂತಹ ವ್ಯವಹಾರ ಎನ್ನುವುದು ಕೇವಲ ದಾಕ್ಷಿಣ್ಯಕ್ಕಾಗಿ ಮಾತ್ರ. ನಿನ್ನಿಂದ ನಾನು ಸ್ವೀಕರಿಸಿ ಆ ಮೂಲಕವಾಗಿ ಆತ್ಮಾನಂದವನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿರುವಂತಹ ಪರಮ ತತ್ವ ಏನು, ನನ್ನಲ್ಲಿರುವಂತಹ ಸ್ವಾರ್ಥ ಏನು? ಶಿಷ್ಯನೊಬ್ಬ ಒಳ್ಳೆಯವನಾಗಬೇಕು. ಶಿಷ್ಯನೋರ್ವನ ಉತ್ಕರ್ಷೆಯ ಹಂಬಲವುಳ್ಳವಾಗಿ ದುಡಿಯುವವನೇ ನಿಜವಾದಂತಹ ಗುರು ಅನ್ನಿಸಲ್ಪಡುತ್ತಾನೆ. ಮಗು, ನೀನು ನನಗೆ ಕೊಡಬೇಕಾದಂತಹ ಗುರುದಕ್ಷಿಣೆ ಯಾವುದು ಬಲ್ಲೆಯ? ಯಾವುದು? ನನ್ನಿಂದ ಆರ್ಜಿಸಿಕೊಂಡಂತಹ ಸತ್ಪಾತ್ರವಾದಂತಹ ವಿದ್ಯೆಗಳನ್ನು ಸತ್ಪಾತ್ರರಿಗೆ ಒಳ್ಳೆಯ ರೀತಿಯಲ್ಲಿ ಬೋಧಿಸಿದ್ರೆ ಅದುವೇ ನೀನು ನನಗೆ ಕೊಡುವಂತಹ ಮಹತ್ತರವಾದಂತಹ ಗುರು ಕಾಣಿಕೆ ಎನ್ನುವ ಹಾಗೆ ಭಾವಿಸಿದ್ದೇನಪ್ಪ. ಸಂತೋಷವಾಯಿತು ಗುರುಗಳೇ. ನಿಮ್ಮಿಂದ ನಾನು ಪಡೆದಂತಹ ಆ ಜ್ಞಾನ ಏನಿದೆ ಅದನ್ನು ಲೋಕದಲ್ಲಿ 10
ಅವರಿಗೆ ಹಂಚಿ ಆ ಮುಖೇನವಾಗಿ ನನ್ನ ಬಾಳನ್ನು ಧನ್ಯವಾಗಿಸಿಕೊಳ್ಳುತ್ತೇನೆ. ಶ್ರೇಯೋ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.